ಹೆಲ್ತಿಗೂ ಒಳ್ಳೆಯದು. 50+ ಆಗುವಾಗ ಡ್ರೈ ಫ್ರೂಟ್ಸ್ ಎಲ್ಲ ತಿಂದರೆ ಒಳ್ಳೆಯದು ಬೋನಿಗೆ. ಮಕ್ಕಳಿಗೆ ಎಲ್ಲ ದೊಡ್ಡವರಿಗೂ ಬೇಕು. ಹೌದು, ಬೇಕು. ಎಸ್ ಮೇಡಮ್. ಸೊ ಫಸ್ಟ್ ಈಗ ನಿಮ್ಮ ಮೊಮ್ಮಕ್ಕಳ ಫೇವ್ರೆಟ್ ರೆಸಿಪಿಯಲ್ಲಿ ಯಾವುದು? ಡ್ರೈ ಫ್ರೂಟ್ಸ್ ಲಾಡು. ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಿದ್ದೀವಿ. ಹೌದು. ಓಕೆ, ಸ್ಟಾರ್ಟ್ ಮಾಡ. ಓಕೆ. ಸೊ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾ ಇದ್ದೀರಿ. ನಾನು ನಿಮ್ಮ ಅಸಿಸ್ಟೆಂಟ್, ಆಯಿತಾ? ಓಕೆ, ಏನು ಬೇಕಿದ್ರು ಕೇಳಿ, ನಾನು ಕೊಡ್ತೇನೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನು ಗೀ ಬೇಕು. ನಮ್ಮ ಕಿಚನಲ್ಲಿ ಬಳಸುವಂಥದ್ದು KC ಅವರ ಶುದ್ಧ ಹಸುವಿನ ತುಪ್ಪ. ಹಾಕ್ಲಾ? ಬೇಡ, ಸಾಕು ಸಾಕು, ಈಗ ಸಾಕು. ಫಸ್ಟಿಗೆ ಸೊ ಒಂದೊಂದನ್ನೇ ಎಲ್ಲವೂ ಕೂಡ ಹಾಕಿ ಹುರ್ಕೊಳ್ಳೋದಾ? ಹೌದು. ಹಾಂ. ಫಸ್ಟಿಗೆ ಒಂದು ಬೌಲಿಗಿಂತ ಸ್ವಲ್ಪ ಜಾಸ್ತಿ ಖರ್ಜೂರ ಬೇಕು. ಹಾಂ ಹಾಂ. 1 ಕಪ್ ದ್ರಾಕ್ಷಿ, ಅರ್ಧ ಕಪ್ ಪಿಸ್ತಾ, 1 ಕಪ್ ಬಾದಾಮ್, ಅರ್ಧ ಕಪ್ ಎಳ್ಳು, 1 ಕಪ್ ಗೋಡಂಬಿ, ಪಂಪ್ಕಿನ್ ಸೀಡ್ಸ್. ಸೊ ಎಲ್ಲವೂ ಕೂಡ ಎಲ್ಲ ಸೀಡ್ಸ್. ಹೌದು, ಸೀಡ್ಸ್, ಡ್ರೈ ಫ್ರೂಟ್ಸ್ ಹೌದು ಹಾಕ್ಕೊಂಡ್ರೆ ಫಸ್ಟ್ ಗೋಡಂಬಿ ಹಾಕಿ ಫ್ರೈ ಮಾಡ್ತೇನೆ. ಪ್ರತ್ಯೇಕ ಎಲ್ಲ ಹುರಿದು ತೆಗ್ದು ಇಟ್ಕೊಳ್ಬೇಕಾ? ಹೌದು, ತೆಗೆದಿಟ್ಟುಕೊಳ್ಬೇಕು. ಅಥವಾ ಎಲ್ಲ ಇದಕ್ಕೆ ಇಲ್ಲ, ಅದು ಒಂದೊಂದು ಟೈಮ್ ತಗೊಳ್ತದೆ. ಒಂದು ಸ್ವಲ್ಪ ಸ್ಲೋ ಕಾಯ್ತದೆ. ಹಾಗೆ. ಸೊ ಎಷ್ಟು ಜನ ಮೊಮ್ಮಕ್ಕಳಿದ್ದಾರೆ? 4 ಜನ. 4 ಜನ ಮೊಮ್ಮಕ್ಕಳು. 2 ಹೆಣ್ಮಕ್ಕಳು ನನಗೆ. ಹಾಂ ಹಾಂ. ದೊಡ್ಡವಳಿಗೆ 2 ಗಂಡು ಮಕ್ಕಳು, ಸಣ್ಣವಳಿಗೆ 1 ಗಂಡು 1 ಹೆಣ್ಣು. ಓ, ಓಕೆ. ಪ್ಲೇಟಿಗೆ ತಗೊಳ್ಳೋಣ. ಆಯಿತು. ನಿಮಗೆ ಅದು ಸುಲಭ ಅನಿಸ್ಬೋದಲ್ಲ? ಹೌದು. ಈಗ ಬಾದಾಮ್ ಹಾಕ್ತಾ ಇದ್ದೇನೆ. ಸೊ ಮೊಮ್ಮಕ್ಕಳಿಗಿಂತ ಇದು ಡ್ರೈ ಫ್ರೂಟ್ಸ್ ಲಡ್ಡು ಇದೆಲ್ಲ ತುಂಬ ಇಷ್ಟವಾ? ಇಷ್ಟ. ತುಂಬ ಇಷ್ಟವಾಗಿ ಯಾವಾಗಲೂ ನಮಗಿದು ಮಾಡಿಕೊಡಿ ಅಂತ ಅಮ್ಮ ಹೇಳ್ತಾರಾ ಅಥವಾ ಅಜ್ಜಿ ಹೇಳ್ತಾರೆ? ಏನು ಹೇಳ್ತಾರೆ ನಿಮ್ಮನ್ನ? ಏನು ಅಜ್ಜಿ ಹೇಳೋದು. ಅಜ್ಜಿ. ಓಕೆ. ಇಲ್ಲಾಂದ್ರೆ ದೊಡ್ಡ ದೊಡ್ಡ. ತುಳುವಲ್ಲಿ ಆದರೆ ದೊಡ್ಡ. ದೊಡ್ಡ ಅಲ್ಲ, ತುಳುವಲ್ಲಿ ಅಲ್ಲ, ಕನ್ನಡದಲ್ಲಿ ದೊಡ್ಡ 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 ಹೇಳ್ತಾರೆ. ಸೊ ಅವರು ಏನು ಅಂತ ಯಾವಾಗಲೂ ನಮಗೆ ಯಾವಾಗ ಮಾಡಿಕೊಡಿ ದೊಡ್ಡ ಅಂತ ಯಾವುದು ಹೇಳ್ತಾರೆ? ಮಕ್ಕಳಿಗೆ ಯಾವ್ದು ತುಂಬ ಇಷ್ಟ? ಮಕ್ಕಳಿಗೆ ಇದೆ ಲಡ್ಡು ಇಷ್ಟ, ಕಾರ್ನ್ ಮಿಕ್ಸರ್, ನಾನು ಚಕ್ಕುಲಿ ಮಾಡ್ತೇನೆ, ಅದು ಇಷ್ಟ. ಸೊ ಯಾವಾಗಲೂ ಡಿಮ್ಯಾಂಡಲ್ಲಿ ಇರುತ್ತೆ ಹಾಗಾದರೆ. ಸೊ ದೊಡ್ಡ ಮೊಮ್ಮಗ ಎಷ್ಟು ಪ್ರಾಯ? ಅವನಿಗೆ 7th ಸ್ಟ್ಯಾಂಡರ್ಡಲ್ಲಿದ್ದಾನೆ. ಓಕೆ ಓಕೆ. ಯಾವಾಗಲೂ ಅದು ಫಸ್ಟ್ ಅಲ್ವಾ? ಹೌದು, ಫಸ್ಟ್ ಮೊಮ್ಮಗ ಭಾಳ ಪ್ರೀತಿಯ ಮೊಮ್ಮಗ. ಹೌದು. ಬಾಕಿಯವರು ಕಮ್ಮಿ ಇಲ್ಲ, ಆದರೂ ಸಹ. ಅದೇ. ಸ್ವಲ್ಪ ಗೀ ಹಾಕಿ ಸಾಕು ಸಾಕು ಹಾಕಿ. ಇದು ಪಂಪ್ಕಿನ್ ಸೀಡ್ಸ್ ಚಟಪಟ ಅಂತ ಏನಾದರೂ ಸ್ವಲ್ಪ ಆಗಬೇಕು. ಅದು ಸ್ವಲ್ಪ ಕ್ರಂಚ್ ಇದ್ದರೆ ಒಳ್ಳೆ ಆಗ್ತದೆ. ಇಲ್ಲದ್ರೆ ಹಸಿ ಸ್ಮೆಲ್ ಬರ್ತದೆ ಅದಕ್ಕೆ. ಚಟಪಟ ಸಿಡಿ ಚಟಪಟ ಅಂತ ಕೂಡಲೇ ತೆಗಿಯೋದು. ತೆಗಿಯೋದು. ಪಿಸ್ತಾ ಎಲ್ಲವನ್ನು ಕೂಡ ಹುರಿಬೇಕಲ್ಲ? ಎಲ್ಲ ಹುರಿಬೇಕು. ಇದು ಸ್ವಲ್ಪ 15 ಡೇಸ್ ಹೊರಗೆ ಇಡ್ಬೋದು, ಏನಾಗೋದಿಲ್ಲ, ಎಲ್ಲ ಡ್ರೈ ಅಲ್ಲ. ಮತ್ತು ಹೆಲ್ತಿಗೂ ಒಳ್ಳೆಯದು. 50+ ಆಗುವಾಗ ಡ್ರೈ ಫ್ರೂಟ್ಸ್ ಎಲ್ಲ ತಿಂದರೆ ಒಳ್ಳೆಯದು ಬೋನಿಗೆ. ಮಕ್ಕಳಿಗೆ ಎಲ್ಲ ದೊಡ್ಡವರಿಗೂ ಬೇಕು. ಹೌದು, ಬೇಕು. ಸ್ವಲ್ಪ ಗೀ ಹಾಕಿ ಸಾಕ? ಅದು ಸಾಕು. ತೆಗಿಲ್ಲ? ಇನ್ನು ಒಂದು
ಎಳ್ಳು ಹುರಿದ್ರೆ ಹ್ಞೂ ಅಲ್ಲಿಗೆ ಮತ್ತೆ ಲಾಸ್ಟ್ ಸ್ವಲ್ಪ ಗೀ ಹಾಕಿ ಹ್ಞೂ ಸಾಕು. ಸೊ ಇದಕ್ಕೆ ಬರೀ ಬಿಳಿ ಎಳ್ಳುನೇ ಆಗಬೇಕಾ ಕಪ್ಪೆಳ್ಳುನೂ ಆಗುತ್ತಾ? ಅಲ್ಲ, ಬಿಳಿ ಎಳ್ಳು ಹಾಕಿದರೆ ಸ್ವಲ್ಪ ಚೆಂದ ಕಾಣ್ತದೆ, ಬ್ಲ್ಯಾಕ್ ಹಾಕಿದರೆ ಕಪ್ಪೆಳ್ಳು ಹಾಕಿದರೆ ಅಷ್ಟು ಚೆಂದ ಮಧ್ಯದಲ್ಲಿ ಕಪ್ ಕಾಣ್ತದೆ. ಹೌದೌದು, ಟೇಸ್ಟ್ ಒಂದೇ, ಪರವಾಗಿಲ್ಲ. ಆದರೂ ನಮಗೆ ಸ್ವಲ್ಪ ಮಕ್ಕಳಿಗೂ ಸ್ವಲ್ಪ ಅಟ್ರಾಕ್ಷನ್ ಬೇಕಲ್ಲ. ಖಂಡಿತ ಫಸ್ಟ್ ಯಾವಾಗಲೂ ಕಣ್ಣಿಗೆ ಮುದ ನೀಡಬೇಕು. ಅದು ಟೇಸ್ಟ್ ಸಹ ಬೇಕು. ಆಯ್ತಾ, ಆಫ್ ಮಾಡಬೇಕಾ? ಬೇಡ ಬೇಡ, ಬೇಕು ಇನ್ನು ಇದನ್ನು. ಓಕೆ, ಗೀ ಹಾಕಿ ಖರ್ಜೂರ. ಇದರಲ್ಲಿ ಸಾಧಾರಣ ಒಂದು ಎಷ್ಟು ಖರ್ಜೂರ ಇದೆ? ಇದರಲ್ಲಿ ಒಂದು 10-15 ಉಂಟು. ಅದು ಬೀಜ ಅದರ ಬೀಜ ಎಲ್ಲ ತೆಗೆದು ನೆನೆಸಿ ಇಟ್ಟಿದ್ದೀರಾ? ಇಲ್ಲ ಡ್ರೈಯೇ ಬೀಜ ತೆಗೆದಿಟ್ಟಿದ್ದೇನೆ. ಸ್ವಲ್ಪ ಮಾಯ್ಸ್ಟ್ ಇರುವಂಥದ್ದು. ಹೌದು, ಕಡಕ್ ಇರಬಾರ್ದು. ಅದಂದ್ರೆ ನಮಗೆ ಅದು ಪೇಸ್ಟ್ ಬರಬೇಕು, ಅಂಟು ಬರಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸಾಫ್ಟ್ ಇದ್ದದಿದ್ರೆ ಒಳ್ಳೆಯದು. ಸ್ವೀಟಿಗೆ ನಾನು ಬೆಲ್ಲ ಸಕ್ಕರೆ ಹಾಕ್ತಾ ಇಲ್ಲ, ಖರ್ಜೂರವೇ ಬರೀ ಖರ್ಜೂರದಲ್ಲೇ. ಹೌದೌದು, ಹೆಲ್ತಿಗೆ ತುಂಬ ಒಳ್ಳೆಯದು. ಸ್ವಲ್ಪ ಅಂಟು ಬರಬೇಕು. ಅದು ಹಾಗೇನೆ ತುಪ್ಪದಲ್ಲಿ ಹುರಿತಾ ಇದ್ರೆ ಹಾಗೆ ಬರುತ್ತೆ. ಹೌದು, ಪೂರ್ತಿಯಾಗಿ ಮ್ಯಾಶ್ ಆಗಿ ಬರಬೇಕು. ಅದು ಮ್ಯಾಶ್ ಆಗಿ ಬರುವಾಗ ನಾವೆಲ್ಲ ಡ್ರೈ ಫ್ರೂಟ್ಸ್ ಹಾಕಿದರೆ ಆಯಿತು. ಇದಕ್ಕೇನೆ ಹಾಕೊಳ್ಳೋದು? ಹಾಕೋದು, ಮತ್ತು ಲಡ್ಡು ಕಟ್ಟೋದು. ಇದೀಗ ಲಡ್ಡು ಥರನೇ ಮಾಡ್ಬೋದಾ, ಬರ್ಫಿ ಥರನೂ? ಎರಡು ಥರ ಸಹ ಮಾಡ್ಬೋದು. ಹೌದು, ಬರ್ಫಿ ಥರ ಸಹ. ಅಂಟಿಗೆ ಬರೀ ಇದ್ರದ್ದೇ ಸಾಕಾಗ್ತದೆ, ಬೇರೆ ಏನಿಲ್ಲ ಹಾಕಲಿಕ್ಕೆ. ಈಗ ಎಲ್ಲ ನಾವು ಫ್ರೈ ಮಾಡಿ ಇಟ್ಟುಕೊಂಡದ್ದು ಡ್ರೈ ಫ್ರೂಟ್ಸ್ ಎಲ್ಲ ಡ್ರೈ ಫ್ರೂಟ್ಸ್ ಹಾಕುವ. ಎಲ್ಲ ಪೂರ್ತಿ ಕರೆಕ್ಟ್ ಮಿಕ್ಸ್ ಆಗ್ತಾ ಇದೆ. ಹೌದು, ಎಲ್ಲ ಮಿಕ್ಸ್ ಆಗಿ ಒಂದು ಮುದ್ದೆ ಥರ ಬರ್ತದೆ ಒಂದು. ಆಗ ಮತ್ತೆ ಕಟ್ಟಲಿಕ್ಕೆ ಆಗ ಕಟ್ಟೋದಕ್ಕೆ ಕೂಡ ಸುಲಭ. ಈಗ ಸ್ವಲ್ಪ ತಣ್ಣಗಾಗಬೇಕು. ಸ್ವೀಟ್ ಬೇಕು ಅಂತಿದ್ರೆ ಬೆಲ್ಲ ಹಾಕೊಳ್ಬೋದು, ಆದರೆ ಇದು ಸಾಕಾಗ್ತದೆ. ಇದರದೇ ಸ್ವೀಟ್ನೆಸ್ ಸಾಕಾಗ್ತದೆ. ಮತ್ತೆ ತುಂಬ ಸ್ವೀಟ್ ಬೇಕು ಹೇಳಿಲ್ಲ. ಸ್ವಲ್ಪ ಸ್ವೀಟ್ ಬೇಕು ಅಂತ ಹೇಳಿದ್ರೆ ಖರ್ಜೂರ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಆಯ್ತು. ವಾಪಸ್ ಬೆಲ್ಲ ಸಕ್ಕರೆ ಹಾಕಬಾರ್ದು. ಆಫ್ ಮಾಡುತ್ತಾ? ಮಾಡಿ. ಎಲ್ಲ ಸರಿ ಮಿಕ್ಸ್ ಆದರೆ ಆಯ್ತು. ಉಂಡೆ ಕಟ್ಟಬೇಕು ಅಂದರೆ ಸ್ವಲ್ಪ ತಣ್ಣಗಾಗಬೇಕು. ಹೌದು, ಬೌಲ್ಗೆ ಹಾಕೊಳ್ಳುವನ? ಆಯಿತು. ಇನ್ನೂ ಪೂರ್ತಿ ತಣ್ಣಗಾಗಬೇಕು. ಹೌದು, ತಣ್ಣಗಾಗಬೇಕು. ಸೊ ಇನ್ನೂ ಇದನ್ನ ಅಂಟು ಬರೆಸ್ತಾ ಇದ್ರೆ ಹಾಗೆ ಬರ್ಫಿ ಥರ ಮಾಡ್ಕೊಳ್ಳೋದು. ಹೌದು, ಹಾಗೆ ಸ್ವಲ್ಪ ಹೊತ್ತು ಬಿಟ್ರೆ ಅಲ್ಲೇ ತಣ್ಣಗಾಗ್ತದೆ. ಪೂರ್ತಿ ತಣ್ಣಗಾದ್ರೂ ಕಷ್ಟ. ಇಲ್ಲ ಮಾಡ್ಬೋದು. ಸ್ವಲ್ಪ ತಣ್ಣಗಾದ್ರೆ ಸಾಕಾಗ್ತದೆ. ಸ್ವಲ್ಪ ಸಣ್ಣದೇ ಉಂಡೆ ಮಾಡಿದರೆ ಒಳ್ಳೆಯದು. ಅದನ್ನು ಟೇಸ್ಟ್ ಬರಬೇಕಾದ್ರೆ ದೊಡ್ಡ ಉಂಡೆ ಇದ್ದರೆ ಬೇಗ ತಿಂದು ಬಿಡ್ತೇವೆ. ಸಣ್ಣ ಹಾಗೆ ಅದನ್ನು ಟೇಸ್ಟ್ ಮಾಡಿ ಅದರ ಟೇಸ್ಟ್ ತಕೊಂಡು ನಿಧಾನಕ್ಕೆ ಒಂದೊಂದು ಯಾವಾಗ ಚಿಕ್ಕದು ಸಿಕ್ಕಿತು ಅಂದರೆ ಇನ್ನು ಬೇಕು ಅಂತ ಆಗಬೇಕು. ಹೌದು ಅಲ್ವಾ? ಇದು ಒಂದು ಉಂಡೆ ತಿಂದು ಒಂದು ಗ್ಲಾಸ್ ಹಾಲು ಕುಡಿದ್ರೆ ಒಳ್ಳೆ. ಖಂಡಿತ. ಅಂದರೆ ಎಲ್ಲವೂ ಕೂಡ ಡ್ರೈ ಫ್ರೂಟ್ಸ್ ಇದು ಪೌಷ್ಟಿಕಾಂಶ ಸಿಗುತ್ತೆ. ಹೆಲ್ತಿಗೆ ಒಳ್ಳೆಯದು.
ಪ್ರೆಸೆಂಟೇಷನ್ ಒಳ್ಳೇದಿದ್ರೆ ಹೇಗಿದೆ ನೋಡಿ. ವಾವ್, ಸೂಪರ್. ಅದ್ರ ಜೊತೆಗೆ ಮತ್ತಷ್ಟು ಡ್ರೈ ಫ್ರೂಟ್ಸನ್ನು ಹಾಗೆ ಹಾಕಿ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಸೊ ವೆರಿ ಹೆಲ್ದಿ ಡ್ರೈ ಫ್ರೂಟ್ಸ್ ಲಡ್ಡು ತಯಾರಾಗಿದೆ. ಸೊ ಸೂಪರ್ಬ್ ಆಗಿ ಮಾಡಿಕೊಟ್ಟಿದ್ದಾರೆ. ಏನು ಎಕ್ಸ್ಟ್ರಾ ಆ್ಯಡೆಡ್ ಶುಗರ್ ಇಲ್ಲ, ಬೆಲ್ಲ ಇಲ್ಲ, ಯಾವುದೂ ಇಲ್ಲ. ಸೊ ಅದರದ್ದೇ ಒಂದು ಸ್ವೀಟ್ನೆಸ್ಸಿಂದ ತಯಾರಿಸಿದಂಥ ಒಂದು ಲಡ್ಡು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಡ್ರೈ ಫ್ರೂಟ್ಸ್ ಲಡ್ಡು ತಯಾರಿಸುವ ವಿಧಾನ: ಮೊದಲಿಗೆ ಸ್ವಲ್ಪ ತುಪ್ಪವನ್ನ ಬಿಸಿ ಮಾಡಿಕೊಂಡು ಸಮ ಪ್ರಮಾಣದಲ್ಲಿ 1 ಕಪ್ ಗೋಡಂಬಿ, ಬಾದಾಮಿ, ಖರ್ಬೂಜದ ಬೀಜ, ಪಿಸ್ತಾ, ಒಣ ದ್ರಾಕ್ಷಿ, ಬಿಳಿ ಎಳ್ಳು, ಖರ್ಜೂರ ಎಲ್ಲವನ್ನು ಪ್ರತ್ಯೇಕವಾಗಿ ಹಾಕಿ ಹುರಿದಿಟ್ಟುಕೊಳ್ಳಿ. ನಂತರ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಬೆರೆಸಿಕೊಂಡು ಸ್ವಲ್ಪ ತಣ್ಣಗಾದ ನಂತರ ಉಂಡೆ ಕಟ್ಟಿಕೊಳ್ಳಿ. ಈಗ ಆರೋಗ್ಯಭರಿತ ಡ್ರೈ ಫ್ರೂಟ್ಸ್ ಲಡ್ಡು ಸವಿಯಲು ಬಲು ಚೆನ್ನ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.